ಬ್ಯಾರಿ ಸೌಹಾರ್ದ ಸಾಂಸ್ಕೃತಿಕ ಮೇಳ ಕಾರ್ಯಕ್ರಮವು ಕಿನಿಗೋಳಿಯ ಶಾಂತಿನಗರ ಗುತ್ತಕಾಡು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಕರಂಬಾರು ಮೊಹಮ್ಮದ್ ಅವರು ದಫ್ ಬಾರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ರವರು ಶ್ರಮಜೀವಿಗಳಾದ ಬ್ಯಾರಿ ಸಮುದಾಯದ ಮಂದಿ ಈ ನಾಡಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಮೂರು ಜಿಲ್ಲೆಗೆ పోతున్న 5 ಪಕ್ಕದ ಸಮಾಜ ದುಬೈ, ಅಬುದಾಬಿ, ಮಸ್ಕತ್, ಬಹರೇನ್ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋದು ಅಟ್ಲ ಬದುಕನ್ನು ಎಡ್ಡೆ ಮನ್ಪರ ಪ್ರಯತ್ನ ಬರ್ತದೆ. ಇದು ಮಲ್ಲ ಸಕ್ಸಸ್ಫುಲ್ ಆತ್ಮಕ್ಲಿತ್ತನ್ನ ಬ್ಯಾರಿ ಸಮಾಜ ಇನ್ನು ಎಂದಿದ್ದ ಕಷ್ಟೋಡು ಮಿತ್ರ ಬತ್ತನದಿನ್ನ ಬ್ಯಾರಿ ಸಮಾಜ ಐತ ಒಂದು ಇದೇ ಸಂದರ್ಭದಲ್ಲಿ ಕಿನಿಗೋಳಿ ಗ್ರಾಮ ಪಂಚಾಯತ್ನ ಹಿರಿಯ ಸದಸ್ಯರಾದ ಟಿಎಚ್ ಮಯ್ಯತಿ ಅವರನ್ನ ಸನ್ಮಾನಿಸಲಾಯಿತು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಿ ಮೂಡ ಇಲ್ಲಿನ ಉಪನ್ಯಾಸಕರಾದ ಅಬ್ದುಲ್ ರಜಾಕ್ ಅನಂತಾಡಿ ಅವರು ವಿಶೇಷ ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ದಿವಾಕರ್ ಕರ್ಕೇರ, ಮಾಜಿ ಎಪಿಎಂಸಿ ಅಧ್ಯಕ್ಷ ಪ್ರಮೋದ್ ಕುಮಾರ್, ಕಿನಿಗೋಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಫಿಲೋಮಿನಾ ಸಿಕ್ವೆರಾ ಮೊದಲಾದವರು ಉಪಸ್ಥಿತರಿದ್ದರು. ನಿಶಾಂತ್, ವಿ4 ನ್ಯೂಸ್ 24/7 ಕಿನಿಗೋಳಿ.